ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಪಿಲಾರ್ ದಾರಂದಬಾಕಿಲ್ ಪರಿಸರ ಇತ್ತೆ ಕೊರೋನಾ ಮುಕ್ತ ಆತಂಡು. ಈ ಪರಿಸರಡ್ ಬೇರೆ ರಡ್ಡು ಕೋವಿಡ್-19 ಪ್ರಕರಣ ತೋಜಿತು ಬತ್ತಿನ ಪಗ ಇಡೀ ಪರಿಸರನು ಸೀಲ್ ಡೌನ್ ಮಾಡ್ತಿದ್ದೇರು. ಇಂಚಿತಿ ಸಂಕಷ್ಟದ ಪೊರ್ತಡು ಈ ಪರಿಸರದ ಜನಕ್ಲೆಗೂ ಒವ್ವೇ ತೊಂದರೆ ಆವಂದಿಲ್ಲಕ ಶಾಸಕರು ಶ್ರೀ ಯುಟಿ ಖಾದರ್ ಮಲ್ಲ ರೀತಿಯ ಸಹಕಾರ ಕೊಡ್ತೇರು. ಪ್ರತಿ ಇಲ್ಲಡೆ ಆಹಾರ ಕಿಟ್ಲೇನು ಒದಗಾದೇರು. ಒವ್ವೇ ರೀತಿಯ ತೊಂದರೆಗಳ ತಕ್ಷಣ ಸ್ಪಂದನೆ ಕೊರೊಂದಿದ್ದೇರು. ಇವರಿಗೆ 4 ದಿನ ನೀರಿಲ್ಲ, ಆ ಕಾರಣದಿಂದ ನೀರು ತರೋದು ನಾವು ಲಾಕ್ಡೌನ್ ಅದು ಈಗ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡ್ತೀವಿ ಒಂದು ಟ್ಯಾಂಕರ್ ಕೊಡಬೇಕು, ಅದು ಅಲ್ಲಿಂದೊಂದು ಪೈಪ್ ಪರಿಸರಡು 13 ತಾರೀಕಿನಿಂಚ ಸೀಲ್ ಡೌನ್ ಆಗ್ತದೆ. ಈ ಪ್ರದೇಶದ ಯುಟಿ ಖಾದರ್ ಸರ್ ಮುಲ್ತ MLA అయిన ಯುಟಿ ಖಾದರ್ ಸರ್ ಜಾತಿ ಮತ ದಾಲ ತೂವಂದೆ ಒವೇ ಜಾತಿದ ದಾಲ ಭೇದ ಭಾವ ದಿವಂದೆ ಈ ಏರಿಯಾಗ ಪ್ರತಿ ಒಂದು ಜಿಲ್ಲಾಗ್ಲ ಕಿಟ್ಟನ್ನು ಒದಗಿಸಿ ಕೊಡ್ತೇರು. ಅಕ್ಲೆಗೆ ಆಯ್ನ ಆ ಒಂದು ಕಷ್ಟನ ನಿವಾರಣೆ ಮಲ್ಪನ ಅವ್ರನ್ನ ಕೈಗೆ ಏತು ತೀರ್ಲು ಆತ ಮಂತಿದ್ದೇವೆ. ಇಂಡಿಯನ್ಗಳಿಗೆ ಭಾರಿ ಒಂದು ಖುಷಿತ ವಿಷಯ. ಆದಾಯ ಬಂಡ ಪ್ರತಿ ಒಂದು ಜಿಲ್ಲಾಗ್ಲ ಒಂದು ಮುಟ್ಟು ನಂಚಿನ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ. ಇಂಥ ದಿನಕ್ಕೆ ಅಂಚಾದ ಪುನಃ ಇನ್ನಿತ ದಿನಕ್ಕೆ ಆರೋಗ್ಯ ಕೊರಡು ದೇವರು ಬಂದು ಇತ್ತೆ ಮುಲ್ಪದ ಪರಿಸರ ಕೊರೋನಾ ಮುಕ್ತ ಆತಂಡು. ಕಷ್ಟ ಕಾಲದ ಸಹಕಾರ ಕೊರನ ಶ್ರೀ ಯುಟಿ ಖಾದರ್ರಿಗೂ ಉಡಲ್ದಿಂಜಿದಿ ಅಭಿನಂದನೆಲು ಪಂಡದು ಪಿಲಾರ್ ಪರಿಸರದ ಪುರಸಭಾ ಸದಸ್ಯರು ಶ್ರೀ ಪುರುಷೋತ್ತಮ್ ಶೆಟ್ರು ಅಭಿನಂದನೆ ಸಂದಾದರು. ಪಿಲಾರ್ ಸೋಮೇಶ್ವರ ಗ್ರಾಮದ ಪಿಲಾರ್ ದಾರಂದಬಾಗಿಲಲ್ಲಿ ಮೇ 13ರಂದು ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿ ಬಂದಿತ್ತು. ಅದು ಸುಮಾರು 25 ತಾರೀಕಿನವರೆಗೆ ಅವರು ಹಾಸ್ಪಿಟಲಲ್ಲಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಂಚನೆ ಪುರಸಭಾ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಿಲ್, ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವಾ, ಸ್ಥಳೀಯ ಪುರಸಭಾ ಸದಸ್ಯರು ಸರ್ವಶ್ರೀ ಗಂಗಾಧರ್, ದೀಪಕ್ ಪಿಲಾರ್, ಬಶೀರ್ ಮುಂಡೋಳಿ ಮೊಕ್ಲೆಗ್ಲ ಅಭಿನಂದನೆಲು. ಇತ್ತೆ ತಂಕ್ಲ ಪರಿಸರ ಕೊರೋನಾ ಮುಕ್ತ ಆತನನ್ನು ಪನಿಯರೆ ಖುಷಿ ಆವೊಂದುಂಡು. ಕೊರೋನಾ ಸೀಲ್ ಡೌನ್ ಪೊರ್ತುಡು ಜಾತಿ ಮತ ಭೇದ ಇಚ್ಛಾಂದೆ ಗ್ರಾಮಸ್ಥರು ಮಾತ ಒಗ್ಗಟ್ಟು ಸಹಕಾರ ಕೊಡ್ತಿರು ಪಣದು ಶ್ರೀ ಪುರುಷೋತ್ತಮ್ ಶೆಟ್ರು ಸಹಕಾರ ಕೊರನ ಮಾತರೆಗ್ಲ ಅಭಿನಂದನೆ ಸಂದಾತಿರು. ಹಾಗೂ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ಉಚ್ಚಿಲ್ ಅವರಿಗೂ ಹಾಗೂ ವಾಣಿ ಆಳ್ವರ ಮುಖ್ಯಾಧಿಕಾರಿಯಾದ ವಾಣಿ ಆಳ್ವರಿಗೂ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಈಗ ಈ ಪ್ರದೇಶವು ಕೊರೋನಾ ಮುಕ್ತವಾಗಿದೆ ಎಂದು ಹೇಳಲು ನಾವು ಇಷ್ಟಪಡುತ್ತೇವೆ. ಹಾಗೂ ಇದನ್ನು ನಮ್ಮೊಂದಿಗೆ ನಮ್ಮೊಟ್ಟಿಗೆ ಎಲ್ಲರಿಗೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಇಲ್ಲಿ ಸಹಕರಿಸಿದ್ದಾರೆ. ಹಾಗೂ ಪಂಚಾಯತ್ ಸದಸ್ಯರಾದ ದೀಪಕ್ ಪಿಲಾರ್, ಬಸೀರ್ ಮುಂಡೋಲಿ, ಗಂಗಾಧರ್ ಗಟ್ಟಿ ಹಾಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ಥಳೀಯರ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತಾ ಈಗ ಈ ಪ್ರದೇಶವು ಕೊರೋನಾ ಮುಕ್ತವಾಗಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಸೋಮೇಶ್ವರ ದಾರಂದಬಾಕಿಲ್ ಪರಿಸರಡ್ ರಡ್ ಕೊರೋನಾ ಪಾಸಿಟಿವ್ ಕೇಸುಲು ಪತ್ತೆ ಆದಿತ್ತಂಡು. ಈ ಪೊರ್ತುಡು ಸೋಮೇಶ್ವರ ಪುರಸಭಾ ಅಧಿಕಾರಿಗಳು ಬೊಕ್ಕ ಪರಿಸರದ ಮಾತಿರ್ಲ ಊರ್ದಕ್ಲೆಗು ದುಂಬು ಒಂತುದು ಎಡ್ಡ ರೀತಿಯ ಸಹಕಾರ ಕೊಡ್ತೇರು. ಸೀಲ್ ಡೌನ್ ಪೊರ್ತುಡು ಆ ಪರಿಸರದ ಜನಕ್ಲೆಗು ಒವ್ವೇ ತೊಂದರೆ ಆವಂದಿಲ್ಲಕ ತೂವಂದಿರು.
ಆ ಪರಿಸರದ ಶ್ರೀಧರ್ ಆಳ್ವ, ಪುರುಷೋತ್ತಮ್ ಶೆಟ್ರು, ದೀಪಕ್ ಪಿಲಾರ್, ಬಶೀರ್ ಮುಂಡೋಳಿ, ಶಂಕರ್ ಶೆಟ್ರು, ಮುನ್ನೂರು ಯುವಕ ಮಂಡಲದಕ್ಲು ಗಂಗಾಧರ್, ಅಬುವಾಕ, ಅಬ್ಬಾಸ್ ಬೊಕ್ಕ ಊರ್ದ ಹಿರಿಯರು ಕಿರಿಯರು ಸಹಕಾರ ಕೊಡದು ಒಂಜೆ ಕುಟುಂಬದಲಕ ತೂವಂದೇರು. ಅಂಚನೆ ಕೊರೋನಾ ಸೇವೆಡುಪ್ಪುನ ಆರೋಗ್ಯ ಅಧಿಕಾರಿಲು, ಡಾಕ್ಟರ್, ನರ್ಸ್, ಆರೈಕೆ ಮಲ್ತಿನ ದಾದಿಯರು, ಪುರಸಭಾ ಅಧಿಕಾರಿಲು, ಪೌರ ಕಾರ್ಮಿಕರಿಗೂ ಮಾತರಿಗ್ಲ ಈ ಕುರಿತು ವಿಶೇಷ ಅಭಿನಂದನೆಗಳು ಪಂಡದು ಶಾಸಕರು ಶ್ರೀ UT ಖಾದರ್ ತೆರಿಪಾದರು. ರಾಮೇಶ್ವರ ಗ್ರಾಮದ ದಾರಂದ ಬಾಗಿಲಿನಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂತು. ಫಸ್ಟಿಗೆ ತಕ್ಷಣ ಅಲ್ಲಿಯ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಸದಸ್ಯರು ಆ ಪರಿಸರದವರು ಮುಂದೆ ನಿಂತು ಆ ಊರವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನಾವು ಕೂಡ ಅಧಿಕಾರಿಗಳಿಗೆ ಎಲ್ಲರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಷ್ಟು ಕಡಿಮೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕಂತೇಳಿ ಆ ಒಂದು ಕ್ವಾರಂಟೈನ್ ವ್ಯವಸ್ಥೆ ಮಾಡಿ, ಅಷ್ಟೆಲ್ಲ ಜನಸಾಮಾನ್ಯ ಯಾವುದೇ ಒಂದು ತೊಂದರೆ ಆಗದೆ ಕಷ್ಟ ಆದ ರೀತಿಯ ಪರಿಸ್ಥಿತಿ ಎಲ್ಲರೂ ಕೂಡ ಇವತ್ತು ನೋಡಿಕೊಂಡಿದ್ದಾರೆ. ಬಹುಶಃ ಇವತ್ತು ಆ ಪ್ರದೇಶದಲ್ಲಿ ಅವತ್ತು ಶ್ರೀಧರ್ ಆಳ್ವ ಇರಲಿ, ಪುರುಷೋತ್ತಮ್ ಶೆಟ್ಟಿ ಇರಲಿ, ನಮ್ಮ ದಿನೇಶ್ ಪಿಲಾರ್, ನಮ್ಮ ದೀಪಕ್ ಪಿಲಾರ್ ಇರಲಿ, ಅದೇ ರೀತಿ ಬಶೀರ್ ಮುಂಡೋಳಿ ಅವರು, ಮತ್ತು ನಮ್ಮ ಅಂಗಡಿಯವರು ಶಂಕರ್ ಶೆಟ್ಟಿ, ಮತ್ತು ಇನ್ನು ನಮ್ಮ ಕ್ಲಬ್ಬಿನವರು, ಮತ್ತು ಅನಿತನವರು, ಒಬ್ಬ ನಮ್ಮ ಗಂಗಾಧರ್, ಅಬೂಬಕರ್ ಅವರು, ಅಬ್ಬಾಸ್ ಅವರು, ಎಲ್ಲ ಊರ ಹಿರಿಯಕ್ಕೆ ಎಲ್ಲರೂ ಕೂಡ ಅಲ್ಲಿ ಸಹಕಾರ ಕೊಟ್ಟು ಒಂದು ಕುಟುಂಬದ ರೀತಿ ನೋಡಿಕೊಂಡು ಬಂದಿದ್ದಾರೆ. ತದನಂತರ ಸಿಂಗಲ್ ಕ್ವಾರಂಟೈನ್ ಇನ್ನೊಂದು ಆಯಿತು. ಅವರೆಲ್ಲ ಕೂಡ ಇದು ಗುಣಮುಖರಾಗಿದ್ದಾರೆ. ನಾವು ಫಸ್ಟ್ ಯಾರೆಲ್ಲ ಪಾಸಿಟಿವ್ ಇದ್ದಾರೋ ಅವರೆಲ್ಲ ಗುಣಮುಖರಾಗಿದ್ದರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಎರಡನೇದು ಆ ಸಂದ ಊರ ಕೊಟ್ಟಂಥ ಸಹಕಾರತೆ ಸಲ್ಲಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಒಂದು ಕಷ್ಟಕಾಲದಲ್ಲಿ ಜನರ ಜೊತೆ ನಿಂತಹ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಮೆಂಬರ್ಗಳಿಗೂ, ಊರವರಿಗೂ, ಹಿರಿಯರಿಗೂ ಮತ್ತು ನಮಗೆ ಅಲ್ಲಿಗೆ ಸಹಕಾರ ಕೊಟ್ಟಂಥ ಇಂಥೆಲ್ಲ ನಾವು ವಿಶೇಷ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಆರೋಗ್ಯ ಅಧಿಕಾರಿ ಡಾಕ್ಟರ್ಗಳಿಗೂ, ನರ್ಸ್ಗಳಿಗೂ, ಆಶಾ ಕಾರ್ಯಕರ್ತರಿಗೂ, ANMಗಳಿಗೂ, ನಗರಸಭೆಯ ಪೌರ ಕಾರ್ಮಿಕರಿಗೂ, ಅಧಿಕಾರಿಗಳು, ಕಮಿಷನರಿಗೂ ಎಲ್ಲ ಯಾರೆಲ್ಲ ಅಲ್ಲಿ ಒಂದು ತನ್ನ ಸಹಕಾರ ಕೊಟ್ಟಿದ್ದಾರೆ ಕ್ಷೇತ್ರ ಜನರ ಸಲ್ಲಿಸ್ತೇವೆ.